ಚಿತ್ರದುರ್ಗ ತಾಲೂಕಿನ ಗುಡ್ಡದ ರಂಗವನಹಳ್ಳಿಯ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಕೊರೋನಾ ಲಸಿಕೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಸುರಕ್ಷಾಧಿಕಾರಿ ವೀಣಾ, ವಿಶ್ವಾದ್ಯಂತ ಕೊರೋನಾ 1ನೇ, 2ನೇ, 3ನೇ ಅಲೆ, 4ನೇ ಅಲೆ ಮಾರಕವಾಗಿ ನಿಧಾನಗತಿಯಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರೋಗ ನಿರೋಧಕ ಹೆಚ್ಚಿಸಲು ಲಸಿಕೆ ತುಂಬಾ ಅಗತ್ಯ ಎಂದರು. ನಮಸ್ಕಾರ. ಇವತ್ತಿನ ದಿನ ನಾವು ಈ ಶಾಲೆಗೆ ಬಂದ್ಬಿಟ್ಟು ಮಕ್ಕಳಿಗೆ ಶಾಲಾ ಲಸಿಕಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಯಾಕೆ ಅಂದರೆ ಕಾರ್ಬೋವ್ಯಾಕ್ಸ್ ಮಾಡ್ತಾ ಇದ್ವಿ 12 to 14 years. ಯಾಕಪ್ಪ ಅಂದರೆ ಈ ಕೋವಿಡ್ ಮತ್ತೆ ಅಲೆ ಸ್ಟಾರ್ಟ್ ಆಗ್ತಿದೆ, ಅದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು 12 to 14 years ಏಜ್ ವೈಸ್ ಮಾಡ್ಕೊಬಂದ್ವಿ. ಸ್ಟಾರ್ಟಿಂಗು 15 to 18 years ಮಾಡಿದ್ವಿ. ಹಾಗೆ ಈಗ 12 to 14 years. ಮುಂಚೆ ಎಲ್ಲ ನಾವು ಕೋವ್ಯಾಕ್ಸಿನ್ ಹಾಕಿದ್ವಿ 10th ಅಂದರೆ 16 yearsಗೆ ಕೋವ್ಯಾಕ್ಸಿನ್ ಹಾಕಿದ್ವಿ. ಹಾಗೆ 12 to 14 years ಕಾರ್ಬೋವ್ಯಾಕ್ಸ್ ಆಗ್ತಾ ಇದ್ವಿ. ಹಾಗಾಗಿ ನಮ್ಮ ಉದ್ದೇಶ ಈ ಕೊರೋನಾ ಬರ್ದಂಗೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಶಾಲೆಗೂ ಹೋಗಿ ಮಕ್ಕಳ ಆಧಾರ್ ನಂಬರ್ ತೊಗೊಂಡು ಹಾಗೆ ಡೇಟ್ ಆಫ್ ಬರ್ತ್ ತೊಗೊಂಡ್ಬಿಟ್ಟು ಆನ್ಲೈನ್ ಎಂಟ್ರಿನೂ ಮಾಡ್ತಾ ಇದ್ದೀವಿ ಸರ್. ಯಾಕೆಂದರೆ ಅವರಿಗೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ, ಹಾಗಾಗಿ ನಾವು ಇಂಪ್ರೂವ್ ಮಾಡಬೇಕಂತಾನೆ ಈ ಕಾರ್ಬೋವ್ಯಾಕ್ಸಿನ್ ಲಸಿಕೆನ ಹಾಕ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿರೀಕ್ಷಣಾ ಅಧಿಕಾರಿಯಾದ ಜ್ಯೋತಿ, ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನು ಒಳಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಎಂ ತಿಪ್ಪೇಸ್ವಾಮಿ, ಕೆ ಸುಫಿಯಾ, ಗಿರಿಜಮ್ಮ, ಜಿ.ವಿ. ನಿರ್ಮಲಾ, ಎ ತಸ್ಮಿಯಾ ಬಿ, ಶೈಲಜಾ ಕೆಟಿ, ನೇತ್ರಾವತಿ ವಿ, ಚನ್ನಕೇಶವ ಬಿಎಚ್, ನೇತ್ರಮ್ಮ ಮತ್ತು ಶಾಲಾ ಮಕ್ಕಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.